ನಿತಿನ್ ತೋಮಾರ್ ನಾಸಯ್ಯ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು. ಆದರೆ ಕಮಲದ ಅನುಭವಿಯಾದೆ ಸ್ಪರ್ಧೆ ಆರಂಭವಾಗಿದೆ. ವಿರುದ್ಧ ಕಡವ ಯದುಷ ಶಿವಾಜಿ ಬಳಗದ ಮೊದಲ ದಾಳಿಯಲ್ಲಿರುವ ಟಚ್ ಪಾಯಿಂಟ್ ಕಳಿಸಿಕೊಳ್ಳುವ ವಿಶ್ವಾಸ ಫೈಸಲ್ ಮೇಲೆ ಗುರಿಯಾಗಿಸಿರುವ ದಾಳಿ ಪ್ರಸ್ತುತ ಅಂಕದ ಜೊತೆ ಎರಡು ಭಾಗ ಖಾತೆಯ ಲೇಖನಿ ಚಲಾವಣೆಗೊಳ್ಳುತ್ತಾರೆ. ತ್ವರಿತ ಆಳ್ವಾಸ್ನ ವಿದ್ಯಾರ್ಥಿಗಳು ಕಡಬದ ಪರವಾಗಿ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಕಳೆದ ದಿನ ಮಡಿಕೇರಿಯಲ್ಲಿ ಆಡಿದ ಉತ್ಸಾಹಗಳೊಂದಿಗೆ ಈ ಮೊಬೈಲ್ ಹಾಕತ್ತೆ ಅದ್ಭುತವಾದ ದಾಳಿಯ ಮೂಲಕ ಅಂಕದ ಗಳಿಕೆ ಹಿತೇಶ್ ಮಿಡ್ಲೈನ್ ಸಮೀಪದಲ್ಲಿ ಗಾಯದ ಗುಗ್ಗು ಸಮೀಪ ಅದ್ಭುತವಾದ ಪ್ರಯತ್ನವನ್ನು ಕಾಣಬಹುದಾಗಿದೆ. ಇದು ಸ್ಥಳೀಯ ಪ್ರತಿಭೆಗಳ ಪ್ರಯತ್ನ. ಅವಕಾಶಗಳನ್ನು ಪಡೆದುಕೊಳ್ಳುವ ನಿಲುವುಗಳಲ್ಲಿ ಪ್ರವೀಣದ ಬುದ್ಧನ ಸಮರೋಪಾದಿಯಲ್ಲಿ ಪಂದ್ಯವನ್ನು ಮುಂದುವರೆಸಿಕೊಂಡಿರುವ ಉತ್ಸಾಹಗಳ ಮಧ್ಯೆ ಅತಿಥಿ ಅಭ್ಯಾಗತರ ಆಗಮನ. ಅತ್ಯಂತ ಗೌರವಪೂರ್ವಕವಾಗಿ ಯೂತ್ ಫ್ರೆಂಡ್ಸ್ ಭಾವನಪುರದ ಆಶ್ರಯದ ಪಂದ್ಯಾಟಕ್ಕೆ ಆಗಮಿಸಿದ್ದೀರಿ. ಕ್ರೀಡಾ ಪೋಷಕರು, ಕೊಡುಗೈ ದಾನಿಗಳು ಈ ಪಂದ್ಯಾಕೂಟಕ್ಕೆ ಹೃದಯ ಸ್ಪರ್ಶಿಯಾಗಿ ಆತ್ಮೀಯವಾಗಿ ಸ್ವಾಗತಿಸುವಾಗ ತಾವುಗಳಿದ್ದೇವೆ ಎನ್ನುವಂತಹ ಮಾತನಾಡಿದಂತಹ ನಿಶಾಂತ್ ಆಳ್ವ ತಾವುಗಳು ಆಗಮಿಸಿದರೆ ಸ್ವೀಕರ್ ರೆಸ್ಟೋರೆಂಟ್ ಭಾವನಪುರ. ಪ್ರಸ್ತುತವಾದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗ ವಿಶೇಷವಾದ ನಾಯಕದ ಮಲ್ಲಂಗರ ಸಾಧನೆ ಬಲ್ಲದ ವಿಭಾಗದ ಮಾನವಿಗೆ ಪಡೆಯಲಿದ್ದ ಅವೆಲ್ಲ ಬೆರ್ಮೆದ ವಿಶೇಷವಾದ ಕಮಲದ ಏರ್ಮೇನ ವೈಮಾನಕರಾದೆ ಯಜಮಾನರಾದೆ ಕಮಲದ ಅನುಭವಿಯಾದೆ ಹೆಗ್ಗಡಗು ದೃಢ ಪೋಷಕರಾದೆ ಗೌರವಪೂರ್ವಕವಾದ ಸೇವೆಂದರೆ ಮಾಣಿ ಸಾಗು ಹೊಸ ಮನೆ ಶ್ರೀ ಉಮೇಶ್ ಬಾಬಲ ಶೆಟ್ಟಿ. ಮಾಣಿ ಸಾಗು ಸಮನೆ ಉಮೇಶ್ ಬಾಬಲ ಶೆಟ್ಟಿ ಕಮಲಕೋಣದ ಯಜಮಾನರು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದ ಕಮಲಕೋಣೆ ದಳಪಡಂಚಿನಲ್ಲಿ 15ನೇ ಕಮ್ಮಲಟ್ಟ ಪಾಲ್ಪಡಿದೆ. ನಾಯಕದ ವಿಭಾಗಡೆ ಒಟ್ಟುಗೋ ಬಲ್ಲದ ವಿಭಾಗಡೆ ಬೇತೆ ಬೇತೆ ಕೂಟ ಕಟ್ಟಲು ಇನಾಮರು ಪಡೆದಿದ್ದಾರೆ. ಒಟ್ಟುಗೋ ಕಂಬಳ ಕೂಟಡೆ ಸಾಲೆಪ್ಪುಡ ಗೊತ್ತುಡು ಮಾಣಿ ಸಾಗು ಹೊಸ ಮನೆ ಶ್ರೀ ಉಮೇಶ್ ಬಾಬಲು ಶೆಟ್ಟಿ ಪಣ್ಣದಾಡ ಕೆಬಿಯಂಜಿ ಕೊಂಡೆ ಮಂತ್ರಿ ತೂಪುಣಂಚಿನ ಕೊಡ್ತು ಅಂಚಿನ ಊರಿ ಕ್ರೀಡಾ ಪೋಷಕರೇ ನಮ್ಮೊಟ್ಟಿಗೂ ಅತ್ಯಂತ ಗೌರವಪೂರ್ವಕವಾದ ಪಾಲ್ಪಡಿದೆ. ಕಬಡ್ಡಿ ಕೂಟಡೆ ಉಳ್ಳಾವಣದಿನ ಬೇರಿಗಳಿದ್ದಾರೆ. ಒಟ್ಟಿಗೂ ನನ್ನೊರಿ ಎಲ್ಲ ಕೊಡುಗೈ ದಾನಿ ಜವನಿಯನ್ನ ಒಟ್ಟಿಗೂ ಕಬಡ್ಡಿ ಅಪಾರ ಪ್ರೀತಿ ಅಭಿಮಾನ ಗೌರವ ಇತ್ತಿನ ವ್ಯಕ್ತಿ ನಮ್ಮ ಕಮಲ್ ಶೆಟ್ರೆ.
ಅಧ್ಯಕ್ಷರೇ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಕಮಲ್ ಶೆಟ್ಟಿ ಬಾಲಾಜೆ ಅಧ್ಯಕ್ಷರೇ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ವಾಮನ ಪದವು ಅತ್ಯಂತ ಗೌರವಪೂರ್ವಕವಾದ ಬಾಲಗಾವಲು ಇರಬೇಕಲ್ಲ ಅತ್ಯಂತ ಗೌರವಪೂರ್ವಕವಾದ ಗುರುತಿಸುವುದಲ್ಲ ಗೌರವಿಸುವುದಲ್ಲ ಅಷ್ಟೇ ವೇಸ್ಟ್ ಯಾರ್ದಿದು ಅವರು ಕಮೆಂಟ್ರಿ ಮಾಡ್ತಾರಲ್ಲ ಅವರು ಸ್ವಸಭೆಯ ಮುನ್ನಡೆಗಳಲ್ಲಿ ವಿಶ್ವಾಸಿಗಳಲ್ಲಿ ಯೂಟ್ಯೂಬ್ ಚಾನಲ್ಗೆ ನಿತೀಶ್ ಶೆಟ್ಟಿ ಕುಂಡೋಲಿ ಕನ್ನಡ ಪೋಷಕರು ನಮ್ಮೊಟ್ಟಿಗೂ ಪಾಲ್ ಪಡಿತಾರೆ ಇರಬೇಕೆಲ್ಲ ಅತ್ಯಂತ ಗೌರವ ಕ್ರೀಡಾ ಜೊತೆಗೆ ನಡೆದ ವೇಳೆಯಲ್ಲಿ ಮತ್ತೆ ಎದುರಿಶಾವಳಿಯಲ್ಲಿ ಪಂದ್ಯದ ಪ್ರಥಮ ಅವಧಿ ಫೈಸಲ್ ಬೇಟೆಗಾಡುವ ತಮಕ ಅಂಕದ ಗಣಿಕೆ ಮತ್ತೆ ದಾಳಿ ಮೊದಲ ಅವಧಿಯಲ್ಲಿ ಫ್ರೆಂಡ್ಸ್ ಕ್ಲಬ್ ತಂಡದ ಶಿವಾಜಿ ಮಧ್ವ ತಂಡಗಳ ಮಧ್ಯೆ ಪ್ರಸ್ತುತ ಸ್ಪರ್ಧಾಕಣದಲ್ಲಿ ಮುಂದಿನ ಸ್ಪರ್ಧೆಗೆ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಬೋನಸ್ ಸುದ್ದಿ ಮಾಡುವ ವೇಳೆಯಲ್ಲಿ ಶಕ್ತಿ ಕಾಲೇಜ್ ಮಂಗಳೂರು, ಜೆಕೆ ಅಕಾಡೆಮಿ ಕಾಸರಗೋಡು ಎರಡು ತಂಡಗಳಿಗೆ ಮೊದಲ ಕರೆ ರವಾನೆಯಾಗ್ತಾ ಇದೆ. ಕಾಲರ್ ವಿಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಮೂಲಕ ಬಂದಕ್ಕೆ ರಂಜನೆಯನ್ನು ಕೊಡುತ್ತಿರುವ ಫೈನಲ್ ಮ್ಯಾಚ್ ಫುಲ್ಲು ಫೈಟ್ ಆಗುತ್ತೆ. ಈಗ ಫೈನಲ್ ಏನಿದೆ ಹನ್ನೆರಡು ನಾಲ್ಕರಲ್ಲಿ ಮುಂದೆ ಫ್ರೆಂಡ್ಸ್ ಕ್ಲಬ್ ತಂಡದ ಮುನ್ನಡೆಯಲ್ಲಿನ ಹಿತೇಶ ಶಿವಾಜಿ ಬಳಗ ಮಧ್ವದ ಆಟಗಾರ ಐದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಾರ್ನರ್ ವಿಭಾಗ ಇಂಚುಗಳ ಅಂತರದಲ್ಲಿತ್ತು. ಮಿಡ್ನೈಟ್ 14-4 ಮತ್ತೆ ಮುಂದುವರಿತಾ ಇದೆ ಸ್ಪರ್ಧೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವಾಗಿತ್ತು ಹಿತೇಶನದು, ಆದರೆ ಅಂತಿಮ ಕ್ಷಣದಲ್ಲಿ ಅದ್ಭುತವಾದ ಸಂಘಟಿತವಾದ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಇದು ಪುತ್ತೂರಿನ ಪ್ರವೀಣ್ ನಾಸೈರ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು, ಆದರೆ ಪ್ರವೀಣಿನ ಅದ್ಭುತವಾದ ಆಟದ ಮೂಲಕ ಅಂಕದ ಗಳಿಕೆ. ಕೂಟದ ಅತ್ಯಂತ ಮೇಲಕಾಯದ ಆಟಗಾರ, ಮೂಲತಃ ಹಿಮಾಚಲ ಪ್ರದೇಶದ ಗೊಗ್ಗು. ನರಗುಂದದಲ್ಲಿ ನಡೆದ A-ಗ್ರೇಡ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಹಿಮಾಚಲ ತಂಡದ ಪ್ರಮುಖ ದಾಳಿಗಾರ. ಇಲ್ಲಿ ಅಂಕದ ಜೊತೆ ಮರಳುವ ವೇಳೆಯಲ್ಲಿ ಸರಿಸುಮಾರು 2.5 ಲಕ್ಷಗಳಷ್ಟು ದೊಡ್ಡ ಮೊತ್ತದ ಬಹುಮಾನದಿಂದ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡ ತಂಡದ ಆಟಗಾರ. ಆ ತಂಡದ ಬಳಿ ಆಟಗಾರರು ಈ ದಿನ ಫ್ರೆಂಡ್ಸ್ ಕ್ಲಬ್ ಕಡಬದಲ್ಲಿದ್ದಾರೆ. ಇದು ಸಂಖ್ಯೆ 4ರಲ್ಲಿ ಮಾಯಾಂಕ್. ಇದು ಅದ್ಭುತ ದಾಳಿ. ಉತ್ತರ ಭಾರತದ ಆಟಗಾರರಿಗೆ ಅಲ್ಪ ಮಟ್ಟದಲ್ಲಿ ಚಳಿ ಬಿಡಿಸಿದ ಆಟಗಾರ ಇದು ಮಧ್ವದ ಯದೂಷ. ಮಾಯಾಂಕ ಪ್ರಸ್ತುತ ಅವಧಿಯಲ್ಲಿ ಮುನ್ನಡೆ ಫ್ರೆಂಡ್ಸ್ ಕ್ಲಬ್ ಕಡಬದ ಪರವಾಗಿದೆ. ಮುಂದಿನ ಜನವರಿ 7ನೇ ತಾರೀಕಿನಂದು ಫ್ರೆಂಡ್ಸ್ ಕ್ಲಬ್ ಕಡಬದ ಆಶ್ರಯದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಕಬಡ್ಡಿಯ ಉತ್ಸವ ನಡೆಯಲಿದೆ. ಕಡಬದ SR-ಲೇಔಟ್ನಲ್ಲಿ 17-8ರಲ್ಲಿ ಸ್ಪರ್ಧೆ. 17-8 ಪವರ್ ಆಫ್ ಟೀಮ್ ಫ್ರೆಂಡ್ಸ್ ಕ್ಲಬ್ ಕಡಬ ಕಾರ್ನರ್ ವಿಭಾಗದಲ್ಲಿ ಫೈಸಲ್ ನಾಸಿರ್. ಯೂತ್ ಫ್ರೆಂಡ್ಸ್ ವಾಮನ ಆಶ್ರಯದಲ್ಲಿ ನಡೆಯುವ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗಳ ಸಹಕಾರದಲ್ಲಿ ನಡೆಯುವ A-ಗ್ರೇಡ್ ಕಬಡ್ಡಿ ಪಂದ್ಯಾಟಕ್ಕೆ ಕ್ರೀಡಾ ಪೋಷಕರಾಗಿ ಪ್ರಸ್ತುತವಾಗಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದ ಕಂಬಳ ಕ್ಷೇತ್ರದ ಸಾಧಕರು. ವಿಶೇಷವಾಗಿ ಕಂಬಳದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಲೈವ್ ನೋಡುವಾಗ ಅಥವಾ ಕಂಬಳ ಕ್ಷೇತ್ರಕ್ಕೆ ಬಂದು ಲೈವ್ ನೋಡುವಾಗ ನೇಗಿಲು ಹಿರಿಯ ವಿಭಾಗದಲ್ಲಿ ಹಗ್ಗದ
ಕಿರಿಯ ವಿಭಾಗದಲ್ಲಿ ಕೋಣವನ್ನ ಕಂಬಳದಲ್ಲಿ ತೊಡಗಿಸಿಕೊಂಡು ಓರ್ವ ಅದ್ವಿತೀಯ ಕೃಷಿಕನಾಗಿ ಜೊತೆಗೆ ಕಂಬಳಕ್ಕೆ ಯುವ ಮನಸ್ಸುಗಳನ್ನ ಸೆಳೆದಂತ ವ್ಯಕ್ತಿ. ಇತ್ತೀಚೆಗೆ ಒಂದು ಲೈವ್ ನಲ್ಲಿ ಅವರು ಹೇಳ್ತಾರೆ, ಕಂಬಳವನ್ನ ಉಳಿಸೋದಿದ್ರೆ ಬೇರೆ ಯಾರು ಅಲ್ಲ, ಮುಂದಿನ ಯುವಕರು ಉಳಿಸಬೇಕು ಅಂತೇಳಿ. ಇಂತಹ ಒಂದು ಮನಸ್ಸು ಮತ್ತು ಕೋಣವನ್ನ ಯಾವ ರೀತಿ ಸಾಕಬೇಕು ಎಂಬಂತ ಯೋಚನೆಯನ್ನ ಇಟ್ಟುಕೊಂಡಂತ ವ್ಯಕ್ತಿಗಳಲ್ಲಿ ಒಬ್ಬರು. ಅತ್ಯಂತ ಗೌರವಪೂರ್ವಕವಾಗಿ ಹಲವಾರು ಕಮಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಪ್ರಶಸ್ತಿ ಕಂಬಳ ಉಳಿಬೇಕು, ಜಾನಪದ ಕ್ರೀಡೆ ಉಳಿಬೇಕು ಎನ್ನುವ ಯೋಚನೆಯಲ್ಲಿ ಕಮಲ ಕ್ಷೇತ್ರದ ಸಾಧಕರು ಜೊತೆಗೆ ಈ ಎ ಗ್ರೇಡ್ ಕಬಡ್ಡಿ ಪಂದ್ಯಾಟದ ಕ್ರೀಡಾ ಪೋಷಕರು ಗೌರವಾನ್ವಿತವಾಗಿ ಅತ್ಯಂತ ಪ್ರೀತಿಯಿಂದ ಈ ದಿಸೆಯಲ್ಲಿ ನೇಗಿಲು ಹಿರಿಯ ವಿಭಾಗದಲ್ಲಿ ಈ ದಿನ ಹೊಕ್ಕಾಡಿ ಗೋಳಿಯ ಕಂಬಳದಲ್ಲಿ ಒಂದು 3ನೇ ಹಂತದಲ್ಲಿದೆ. ಟೈಮಿಂಗ್ಸ್ ನಲ್ಲಿ ನಾವು ನೋಡಿದಾಗ ಈ ಸಲ ಒಂದು ಒಳ್ಳೆಯ ವೇಗದಲ್ಲಿ ಕಂಬಳ ಕ್ಷೇತ್ರದಲ್ಲಿಯೂ ಕೂಡ ಪ್ರಶಸ್ತಿಗಳು ತಮಗೂ ದೊರೆಯಲಿ ಎನ್ನುವಂತಹ ಯೋಚನೆಯಲ್ಲಿ ಕ್ರೀಡಾ ಪೋಷಕರ ನೆಲೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮಾಡಿ ಸಾಗುವ ಸಮನೆ ಶ್ರೀ ಮಹಾಬಲ ಶೆಟ್ಟಿ ಕಂಬಳದ ಕೋಣದ ಯಜಮಾನರು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿದ ಯೂತ್ ಫ್ರೆಂಡ್ಸ್ ಇದರ ಅಧ್ಯಕ್ಷರಾಗಿರುವ ನಿತಿನ್ ಶೆಟ್ಟಿ ಮೂರ್ಜೆ, ಜೊತೆಗೆ ಜಯಣ್ಣ, ಜೊತೆಗೆ ಶುಭಕರ್ ಎಲ್ಲರೂ ಸೇರಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವದ ಶಲ್ಯ ಜೊತೆಗೆ ನೆನಪಿನ ಕಾಣಿಕೆಯನ್ನು ನೀಡಿ ಉಮೇಶ್ ಮಾಮಲ ಶೆಟ್ಟಿ ಇವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಅವರ ಬಹುದೊಡ್ಡ ಈ ಪಂದ್ಯಾಟದ ಕ್ರೀಡಾ ಪೋಷಕರು ತಾವುಗಳು ಎನ್ನುವುದನ್ನ ಅತ್ಯಂತ ಘಂಟಾಘೋಷವಾಗಿ ಗೌರವಪೂರ್ವಕವಾಗಿ ಗೌರವಿಸ್ತೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕೊಡುಗೈ ದಾನಿಗಳು ಕ್ರೀಡಾ ಪೋಷಕರು ಒಂದಷ್ಟು ಕಬಡ್ಡಿಗಿಂತ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಉತ್ಸಾಹತೆ ಇರುವಂತಹ ವ್ಯಕ್ತಿಗಳಲ್ಲಿ, ಜೊತೆಗೆ ಈ ಕಬಡ್ಡಿಯಲ್ಲಿಯೂ ಕೂಡ ಪ್ರೀತಿ ಅಭಿಮಾನದಿಂದ ಸೇರಿಕೊಂಡಂತಹ ನಿಶಾಂತ್ ಆಳ್ವ, ಸ್ಪೀಕರ್ ಮಹಾರಾಷ್ಟ್ರ ವಾಮನಪುರವು ಇವರನ್ನೇ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಿತಿನ್ ಶೆಟ್ಟಿ ಮೂರ್ತಿ ತಾವುಗಳು ಬಂದು ಗೌರವದ ಶಲ್ಯ ಮತ್ತು ನೆನಪಿನ ಕಾಣಿಕೆಯೊಂದಿಗೆ ನಿಶಾಂತ್ ಆಳ್ವ, ಸ್ಪೀಕರ್ ಮಹಾರಾಷ್ಟ್ರ ವಾಮನಪುರವು ಯುವಕರ ಕಳವಳಿ ಒಂದಷ್ಟು ಎಲ್ಲ ವಿಭಾಗದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ. ಸಾಮಾನ್ಯವಾಗಿ ವ್ಯಕ್ತಿಗಳಲ್ಲಿ ಅಸಾಮಾನ್ಯವಾಗಿ ಕಾಣುವಂತಹ ವ್ಯಕ್ತಿಗಳಲ್ಲಿ ಬರಬಾರದು ಈ ಕೂಟದಲ್ಲಿ ಸೇರಿಕೊಂಡಿದೆ. ಯುವಕರ ಸ್ಥಳೀಯ ಪ್ರತಿಭೆಗಳ ಅದ್ಭುತವಾದ ಪರಾಕ್ರಮ ಮುಂದುವರಿದಾಗ ವಿಶ್ರಾಂತಿಯ ಕೋರಿಕೆಯನ್ನು ಮಾಡಲಾಗಿದೆ. ಅಂತರ 20-16 ಹಿಮಾಚಲ ಬಂಟ್ವಾಳ ತಂಡಗಳ ಮಧ್ಯೆ ಹೋರಾಟ ಉಂಟಾಗಿದೆ. ಪ್ರಮುಖ ಇಬ್ಬರು ತಾರೆಗಳನ್ನ ಒದಗಿಸುವ ಮೂಲಕ ಪೂರ್ಣಾಂಕವನ್ನು ಗಳಿಸಿಕೊಂಡವ ಮುಖಾಂತರ 4 ಅಂಕಗಳಲ್ಲಿ ಯಾವ ಭಾಷೆಯಲ್ಲಿ ಬೇಕು ಎಲ್ಲ ಬಹಳಷ್ಟು ರೋಚಕತೆ ಘಟ್ಟಗಳಿಗೆ ತಲುಪುವ ಸ್ಪರ್ಧೆಯನ್ನು ಕಾಣಬಹುದಾಗಿರುವ ಮುಂದಿನ ಸ್ಪರ್ಧೆಗೆ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ತಾ ಇರುವ ಶಕ್ತಿ ಕಾಲೇಜ್ ಮಂಗಳೂರು, ಜೈನಿ ಅಕಾಡೆಮಿ ಕಾಸರಗೋಡು. ಇದು ಮಾಯ ಆ ಪ್ರವೀಣ ಮಾಡಿದ ಪ್ರಯತ್ನ, ಆದರೆ ಅವಳಿ ಅಂಕಗಳ ಬೇಟೆ. ಬೋನಸ್ ಸೂಪರ್ ಆಗಿ 23-16 23-16 ಹಿತೇಶ ಒತ್ತೆದಾಳಿಯಲ್ಲಿ ಸಮಯೋಚಿತ ಆಟದ ಮೂಲಕ ಅಂಕಗಳ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಆಟಗಾರರು ಮೊದಲ ಬದಿಯ ಆಟದಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಸ್ಪರ್ಧೆಗಳು. 5 ಡಿಫೆಂಡರ್ಗಳ ಮಧ್ಯೆ ಕಾರ್ನರ್ ವಿಭಾಗದ ಇಲ್ಲಗಾಯದಲ್ಲಿ ಬಹಳಷ್ಟು ಚಾಲನೆಯ ಆಟದ ಜೊತೆಗೆ ಮರಣದ ವೇಳೆಯಲ್ಲಿ 24-16 ಮಧ್ಯಂತರ
ಮಧ್ಯಂತರ ವಿರಾಮದ ಬಳಿಕ 26-16ರಲ್ಲಿ ಮತ್ತೆ ಸ್ಪರ್ಧೆ ಮಾಯಾಂಕ ದಾಳಿಯ ಮೂಲಕ ಆರಂಭವಾಗಿದೆ. 4 ಡಿಫೆಂಡರ್ಗಳೊಂದಿಗೆ ಮಧ್ಯ ಶಿವಾಜಿ ಬಳಗ ಮಧ್ಯವಿದೆ. ಸರ್ವಾಂಗೀಣ ಪ್ರದರ್ಶನವನ್ನು ಮುಂದುವರಿಸಿಕೊಂಡಂತೆ ಟಚ್ ಮಾಡುವ ಮೂಲಕ ಮತ್ತೊಂದು ಅಂಕಗಳಿಗೆ ಮತ್ತೆ ಖಾತೆಯಲ್ಲಿ ಲೇಖನಿ ಚಲಾವಣೆ. 27ನೇ ಅಂಕದ ಜೋಡಣೆಯಾಗಿದೆ. 20-16 ಬಹಳಷ್ಟು ನಿಖರವಾದ ಪ್ರತಿಸ್ಪರ್ಧೆಯಿತ್ತು ಮೊದಲ ಅವಧಿಯ ಅಂತರದಲ್ಲಿ. 20-16ರಲ್ಲಿ ಆ ಬಳಿಕ ನಿರಂತರ ಅಂಕಗಳನ್ನು ಶಿವಾಜಿ ಕಳೆದುಕೊಳ್ಳುತ್ತಾ ಇದೀಗ ಅಂತರ 11 ಅಂಕಗಳಿಗೆ ಏರಿಕೆಯನ್ನು ಪಡೆದುಕೊಂಡಿದೆ. बहुत अच्छा खेलता है. ಮತ್ತೆ ಸುಪಟಾಕಿ ಕಾಲ್ ಆಗಿದೆ. ಅಂಕಣದಲ್ಲಿ ಅನುಭವಿ ಡಿಫೆಂಡರ್ಗಳ ಮಧ್ಯೆ ಯದುಷ ಶಯನ್ ಸೂಪರ್ ಟ್ಯಾಕಲ್ ಮಾಡ್ತಾರೆ. ಇದು 2ನೇ ಬಾರಿಗೆ ನೀಲಕಾಯದ ಮುಗ್ಗುಬಿನ ಬಂಧನ. ಪ್ರಸ್ತುತ ಅಂಕಣದಲ್ಲಿ 27-18ರಲ್ಲಿ ಸ್ಪರ್ಧೆ. ಸಮಯದ ನೀಡಿಕೆಯ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಮುಂದುವರೆದಿರುವ ಆಟಗಾರರು ಪ್ರಸ್ತುತ ಸ್ಪರ್ಧೆಗೆ ರೋಚಕತೆಯನ್ನು ತಂದುಕೊಳ್ಳುವ ಪ್ರಯತ್ನಗಳಲ್ಲಿ 2 ವಿಭಾಗದ ಆಟಗಾರರನ್ನು ಕಾಣಬಹುದಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸಿದ ತಾರೆಗಳ ಮಧ್ಯೆ ಕರಾವಳಿಯ ಕಬಡ್ಡಿ ರಂಗದಲ್ಲಿ ಹೊಸತನವನ್ನು ಚಿಗುರಿಸಿಕೊಳ್ಳುವ ಆಟ. ಇದು ಅವಳಿ ಅಂಕಗಳು, ಅಂಕನ ಬೇಟ. ಪ್ರವೀಣ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಡಿಫೆಂಡರ್ಗಳನ್ನು ವಂಚಿಸುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರ. ಪ್ರಯತ್ನಗಳ ಗರಿಷ್ಠತೆ ಫೈಸಲ್ ಭರತನ ಆಟದ ಜೊತೆಗೆ ಬೋನಸ್ ಸಿಕ್ಕಿದ ದಾಳಿಗಾರ ಪ್ರವೀಣನಿಗೆ ಟ್ಯಾಕಲ್ ಪಾಯಿಂಟ್. ಅವಕಾಶವನ್ನು ಕೈಬಿಡಲಾರೆ ಅನ್ನುವ ತವಕದಲ್ಲಿ ಯದುಷ ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕ ಮುನ್ನಡೆ ವಿಸ್ತಾರಗೊಳ್ಳುವ ಹಂತದಲ್ಲಿ ಸ್ಪರ್ಧೆ. ಸ್ಪಷ್ಟ ಮುನ್ನಡೆಯಲ್ಲಿದೆ. ಫ್ರೆಂಡ್ಸ್ ಕಳುವ 33-19ರಲ್ಲಿ ಹಾಗೆ ಇದು ಹೊಸ ಕಾರ್ನರ್ನಲ್ಲಿ ಸಂಘಟಿತವಾದ ಬಲ ಬರುತ್ತಾ ಇದೆ ಆಟಗಾರರ ಮಧ್ಯೆ. ಈಗ ಭರತನ ದಾಳಿ ಏನಿಲ್ಲ, ಸಾಕಾಗುತ್ತೆ. ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವ ಆಟಗಾರರ ಮಧ್ಯೆ ಕರಾವಳಿ ಕಬಡ್ಡಿ ರಂಗದ ಅದ್ಭುತ ಇಬ್ಬರು ತಾರೆಗಳು 2 ಭಾಗದಲ್ಲಿ ತಂಡದ ಕೋಚ್ಗಳಾಗಿ ಒಂದು ಭಾಗದಲ್ಲಿ ಯಾಕೂಬ್ ಕಡಬ, ಇನ್ನೊಂದು ಭಾಗದಲ್ಲಿ ನಿತಿನ್ ಶೆಟ್ಟಿ ಅವರಿದ್ದಾರೆ. ಆನೆ ಬಂದಿತ್ತಂಗಾಯ್ತು ಅಲ್ಲೇ. ಪ್ರಸ್ತುತ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡ ಆಟಗಾರರ ಮಧ್ಯೆ ಭರತ ಭರತರ ವೇಟ್ ಮುಂದುವರಿದ ಭಾಗದಲ್ಲಿ 36-20ರಲ್ಲಿ ಮತ್ತೆ ಸ್ಪರ್ಧೆ ಮುಂದುವರಿದ್ದಾರೆ. 16 ಅಂಕಗಳ ಅಂತರದಲ್ಲಿ ಎಲ್ಲಿ ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕ ಮತ್ತೆ ಮಲ್ಟಿ ಪಾಯಿಂಟ್.
ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು ಸ್ಥಳೀಯ ತಾರೆ ಭರತನಿಗೆ ಮತ್ತೆ ದ್ವಿತೀಯ ಅವಧಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿರುವ ಫ್ರೆಂಡ್ಸ್ ಕ್ಲಬ್ ಕಡಬ ನಿರಂತರವಾಗಿ ಭರತನ ಆಟಕ್ಕೆ ಮಾನ್ಯತೆಯನ್ನು ನೀಡಲಾಗುತ್ತಾ ಇದೆ. ಕಾರ್ನರ್ ವಿಭಾಗ ಅದ್ಭುತ ಚಾಲನೆ ಕಿಕ್ ಮೂಲಕವಾಗಿ ಅಂಕದ ಗಳಿಕೆಯನ್ನು ಮುಂದುವರಿಸಿಕೊಂಡಂತೆ ಮುಂದಿನ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾರೆ. ಶಕ್ತಿ ಕಾಲೇಜು ಮಂಗಳೂರು, ಜೆಕೆ ಅಕಾಡೆಮಿ ಕಾಸರಗೋಡು. ಜೆಕೆ ಅಕಾಡೆಮಿ ಕಾಸರಗೋಡು, ಶಕ್ತಿ ಕಾಲೇಜ್ ಮಂಗಳೂರು. ಎಷ್ಟಪ್ಪ ಯಾರಿದ್ರು ಭರತ ಮತ್ತೆ ಅವನು. ನಂಗೆ ಇವನ್ ಗೇಮ್ ಭಾರಿ ಇಷ್ಟ ಆಯ್ತು. ಇವನ್ ಗೇಮ್ ಭಾರಿ ಇಷ್ಟ ಆಯ್ತು. ಅವನ ಸ್ಟೈಲ್ ಇರೋ ಸ್ಟೈಲಿಗೆ ಸತತ ಮುನ್ನಡೆಗಳನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಹೊಸ ಮುಖಗಳಿಗೆ ಮಾನ್ಯತೆಯನ್ನು ಕೊಡುವ ಮೂಲಕ ಇತ್ತೀಚೆಗೆ ಕಬಡ್ಡಿಯ ರಂಗದಲ್ಲಿ ತನ್ನ ಅದ್ಭುತ ಪ್ರದರ್ಶನಗಳ ಮೂಲಕವೇ ಕರಾವಳಿ ಕಬಡ್ಡಿ ರಂಗದ ಶ್ರೇಷ್ಠ ತಂಡವಾಗಿ ಹೊರಹೊಮ್ಮುತ್ತಿರುವ ಶಿವಾಜಿ ಬಳಗ ಮಧ್ವ ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಲೀಗ್ ಸ್ಪರ್ಧೆಯನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಕ್ಲಬ್ ಕಡಬ ಅತ್ಯಂತ ಬಲಿಷ್ಠ ಕೂಟದ ತಂಡವಾಗಿದೆ. ಕ್ವಾಟ್ರಿಂದ ಹೆವಿ ಫೈಟ್. ಕ್ವಾಟ್ರಿಂದ ಹೆವಿ ಫೈಟ್. ಕ್ವಾಟ್ರಿಂದ ಎಲ್ಲ ಫೈಟೇ, ಎಲ್ಲ ಮ್ಯಾಚು ಫೈಟೇ. ಕ್ವಾಟ್ರ್ ಆಗಲ್ಲ ಕಣ. ರೌಂಡ್ ರಬ್ಬಿ ಸತತವಾಗಿರುವ ರೌಂಡ್ ರಬ್ಬಿ ಎಲ್ಲರ ಮೇಲೆ ಆಡಬೇಕು. ವಿಭಾಗ ವಂಚಿಸುವ ಮೂಲಕ ಇದು ಅಂಕವನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಂತ ಕ್ಷಣದಲ್ಲಿ ಫೈಜಲ್ ಒಳಾಂಗಣಕ್ಕೆ ಆಗಮಿಸುವ ಮೂಲಕವಾಗಿ ಪಂದ್ಯದಲ್ಲಿ ಮತ್ತೆ 4 ಡಿಫೆಂಡರ್ಗಳಿದ್ದಾರೆ. ಯಶಸ್ವಿ ಆಟವನ್ನು ಕಾಣಬಹುದಾಗಿದೆ. ಒತ್ತಡವನ್ನು ನಿಭಾಯಿಸಿಕೊಳ್ಳುವ ಮೂಲಕ ಸ್ಪರ್ಧೆಯಲ್ಲಿ ಮರಳುವ ಸೂಚನೆಗಳನ್ನು ಕೊಡುತ್ತಾರೆ. ಹಿಮಾಚಲ ಪ್ರದೇಶದ ಆಟಗಾರರಿಗೆ ಸತತ ಕಡಿವಾಣವನ್ನು ಹಾಕುವ ಪ್ರಯತ್ನಗಳು. ರೈಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರೆಸಿರುವಂತಹ ನೀಲಕಾಯದ ಗುಗ್ಗು ಈ ಭಾಗದಲ್ಲಿದೆ. ಬೋನಸ್ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪ್ರವೀಣ ಕಳೆದ ದಾಳಿಯಲ್ಲಿ ಫೈಸಲ್ ಬೇಟೆಯಾಡಿ ಮರಳುವ ವೇಳೆ ವಿಶ್ವಾಸವಿತ್ತು. ನಾಸೀರ್ ವಾಯ ಕಾರ್ನರ್ನಲ್ಲಿ ದೊಡ್ಡ ಬೇಟೆಯಾಡಿದ ವಿಶ್ವಾಸ. ತೀರ್ಪುಗಾರರ ತೀರ್ಪು ಅಂಕದ ಗಳಿಕೆ. ಫ್ರೆಂಡ್ಸ್ ಕ್ಲಬ್ ಕಡಬದ ಆಟಗಾರರು ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳಲ್ಲಿ ಅದ್ಭುತ ಆಟ. ಮಾಯಾಂಕನ ಬೇಟೆ ಉಳಿದದ್ದು ಬೆಳ್ತಂಗಡಿಯ ಬಂಧಾರ ನಾಸೀರ ಬಂಧಿಯರ ಕಟ್ಟ. ಅಂತಿಮ ಆಟಗಾರರ ರೂಪದಲ್ಲಿ ಮತ್ತೆ ದಾಳಿಯಲ್ಲಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳು ಮುಂದುವರಿದಾಗ ಫ್ರೆಂಡ್ಸ್ ಕ್ಲಬ್ ಕಡಬ ಶಿವಾಜಿ ಬಳಗ ಮಧ್ವ. ಮಾಡಲಾಗಿದೆ. ದೊಡ್ಡ ಬೇಟೆಯಾಡಿದ ಬೋನಸ್ ಗಳಿಕೆಯ ಯಶಸ್ಸು ನಾಸೀರನಿಗೆ. ಟ್ಯಾಕಲ್ ಪಾಯಿಂಟ್ ಮುಂದಿಗೆ 6 ಓಟಿನ ಪೂರ್ಣಾಂಕ ಶಿವಾಜಿ ಬಳಗ ಮಧ್ವಕ್ಕೆ. ಅಂತರ 41. ಅತ್ಯಂತ ಸಂತಸವಿರುವ ಇರುವಿಕೆಯನ್ನು ಗುರುತಿಸುತ್ತಾರೆ. ಅಂತಿಮ 5 ನಿಮಿಷಗಳ ಸಮಯದಲ್ಲಿ ಪಂದ್ಯ ಸರಾಗವಾಗಿ ಅತ್ಯಂತ ಶ್ರೇಷ್ಠತೆಯ ಆಟವನ್ನು ಮುಂದುವರಿಸಿಕೊಂಡಿರುವ
ಸ್ಪರ್ಧಿಗಳ ಮಧ್ಯೆ ಪಂದ್ಯದ ಅಂತಿಮ 5 ನಿಮಿಷಗಳ ಘೋಷಣೆ ಆಗಿದೆ. ಕರಾವಳಿಯ ಮತ್ತೊಬ್ಬ ಹೆಮ್ಮೆಯ ನಿರೂಪಕ ಸಹವರ್ತಿ ಶ್ರೀಯುತ ದಿವಾಕರ ಉಪ್ಪಳ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ಕೊನೆಯ 4 ನಿಮಿಷಗಳು ಆಖರಿ 4 ಮಿನಿಟ್ ಸಮಯ ಬಾಕಿ. ಹಾಗಾಗಿ ಸಮಯದ ಪರಿಕಲ್ಪನೆಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರರನ್ನು ಕಾಣಬಹುದಾಗಿದೆ. ಅಂಕಗಳಿಗೆ ಇದು ಮಧ್ವದ ಶಯನ್ ಪ್ರಸ್ತುತ. ಆಹಾ, ಪ್ರಮುಖ ಘಟ್ಟದಲ್ಲಿ ಪಂದ್ಯ ಸಂಘಟಿತ ಬಲದ ಜೊತೆಗೆ ಮಧ್ಯ ನಿಲುವುಗಳ ಮಧ್ಯೆ ಅಂತಿಮ ಕ್ಷಣಗಳಲ್ಲಿ ಮಧ್ಯ ಶಕ್ತಿ ಕಾಲೇಜ್ ಮಂಗಳೂರು ಜೆಕೆ ಅಕಾಡೆಮಿ ಕಾಸರಗೋಡು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 2 ತಂಡಗಳಿಗೆ ಅಂತಿಮ ಕರೆ ರವಾನೆಯಾಗಿದೆ. ಯೂತ್ ಫ್ರೆಂಡ್ಸ್ ವಾಮದ ಪದವು ಅಂತಾರಾಷ್ಟ್ರೀಯದ ಎ ಗ್ರೇಡ್ ಪಂದ್ಯಾಟದ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಪ್ರಸ್ತುತವಾಗಿ ಉದ್ಯಮಿಗಳು, ವಾಮದ ಪದವಿನ ಕ್ರೀಡಾ ಪೋಷಕರು, ಯುವಕರ ಬೆನ್ನುತಟ್ಟಿ ಪ್ರೋತ್ಸಾಹಿಸುವಂತಹ ಶ್ರೀ ಸುಂದರ ಶೆಟ್ಟಿ ಕರಂಕೆಲ ಉದ್ಯಮಿಗಳು ವಾಮದ ಪದವು. ಅದನ್ನ ಗೌರವಪೂರ್ವಕವಾಗಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಸುಂದರ ಶೆಟ್ಟಿ ಕರಂಕೆಲ ಉದ್ಯಮಿಗಳು ವಾಮದ ಪದವು, ಜೊತೆಗೆ ಶ್ರೀ ರಾಧಾಕೃಷ್ಣ ಪೈ ವಾಮದ ಪದವು ತಾವುಗಳು ಆಗಮಿಸಿದ್ದೀರಿ. ವೇದಿಕೆಯಲ್ಲಿ ತಮ್ಮ ಇರುವಿಕೆಯನ್ನ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಈ ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಶ್ರೀ ರಾಧಾಕೃಷ್ಣ ಪೈ ವಾಮದ ಪದವು ತಮ್ಮ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಜುವಾಡಿನಲ್ಲಿ ಮಾಯಾಂಕ ಪಂದ್ಯದಾಳಿಯಲ್ಲಿ ಪ್ರಸ್ತುತ ಅವಧಿಯಲ್ಲಿ ಮುನ್ನಡೆಯಲ್ಲಿ ಫ್ರೆಂಡ್ಸ್ ತಂಡದ ತಂಡವಿನ ಸರ್ವಾಂಗೀಣ ಆಟದ ಮೂಲಕವಾಗಿ ಅತ್ಯಂತ ಶಿಸ್ತಿನ ಪ್ರದರ್ಶನ. ಇದು ಶಿವಾಜಿ ಬಣ್ಣದ ಮಹತ್ವ ಪ್ರತಿ ಹೋರಾಟವನ್ನು ಸಂಘಟಿಸಿಕೊಳ್ಳುವ ಮೂಲಕವಾಗಿ ಕೊನೆಯ ನಿಮಿಷ ಬೋನಸ್ ದಾಳಿಗಾರನಿಗೆ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ. ಮುಂದಿನ ಸ್ಪರ್ಧೆಯ ತಂಡಗಳಿಗೆ ಜೆಕೆ ಅಕಾಡೆಮಿ ಕಾಸರಗೋಡು ಫ್ರೆಂಡ್ಸ್ ಉಳ್ಳಾಲ. ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂದಿನ ಡಿಸೆಂಬರ್ 31ನೇ ತಾರೀಕಿನಂದು ಫ್ರೆಂಡ್ಸ್ ಉಳ್ಳಾಲ ವತಿಯಿಂದ ಜೂನಿಯರ್ ಪ್ರೊ ಕಬಡ್ಡಿ ಆಯೋಜನೆ ಆಕಾಶ್ ಶೆಟ್ಟಿಯವರ ಮುತುವರ್ಜಿಯಲ್ಲಿ. ಅದೇ ತಂಡ ಇವತ್ತು ಫ್ರೆಂಡ್ಸ್ ಉಳ್ಳಾಲದ ಹೆಸರಿನಲ್ಲಿ ಮುಂದಿನ ಸ್ಪರ್ಧೆಯನ್ನು ಆಡುವುದು. ಹಾಗಾಗಿ ಫ್ರೆಂಡ್ಸ್ ಉಳ್ಳಾಲ, ಜೆಕೆ ಅಕಾಡೆಮಿ ಕಾಸರಗೋಡು ತಂಡಗಳು ಪ್ರತಿಷ್ಠಿತ ಪಂದ್ಯಾವಳಿಯ ಮುಂದಿನ ಸ್ಪರ್ಧೆಯ ತಂಡಗಳಾಗಿವೆ. ಸುಬಣಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪ್ರವೀಣ ಮಾಯಾಂಕ್ ನಾಸಿ ಒಳಾಂಗಣದಲ್ಲಿ ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ. ಫ್ರೆಂಡ್ಸ್ ಕ್ಲಬ್ करेक्ट ಅವು ಮ್ಯಾಚ್ ಸೋತ್ರಾತಿ ಹೋಗೈತಿ ಅಂದ ಬೈತಿ. ಯಾವುದಾದ್ರೂ ಒಂದು ವಿಚಾರ ವಿನಿಮಯವನ್ನು ಮಾಡಿದರೆ ವಿಶೇಷವಾಗಿ ಒಂದಷ್ಟು ಯೋಚನೆ